ನಮ್ಮ ಮೇಡಮ್ ಇದ್ದಾರಲ್ಲಿ. ಲಿಶು ಎಂತ ಒಂದು ಸ್ವಲ್ಪ ನೋಡುದಿಲ್ಲ, ಎಂತ ಎಲ್ಲ ಕಲ್ಲನ್ನು ಹೆಕ್ಕಿ ತಗೊಂಡೋಗಿ ಅಲ್ಲಿ ಬಿಸಾಡ್ಲಿಕ್ಕೆ. ಲಿಶು ದಾದಾನ್ ಪುನಿಯ ಆಮವು ಅಂದ ಆಮ ದಾದಾಮು ಆಡೆ ಪಾಡ್ರೇನಾ ಇಲ್ಲಿನೆಲ್ಲ ಹೆಕ್ಕಿ ತಗೊಂಡೋಗಿ ಮೀನಿಗೆ ಬಿಸಾಡುದು ಅದು ಆಮಂತೆ. ಬಲ್ಲ ಇದೆ ಬಲ್ಲೆ ಬಂಗಾರಿ ಎಲ್ಲ ಓಡುದಾಯ್ತಾ, ನಿಲ್ಲುದಿಲ್ಲ ಲಿಶು ಓಡ್ತಾಳೆ ಆಯ್ತಾ. ನಾನು ಹಿಂದಿಂದ ಬರೋ ಜಾಸ್ತಿ ಓಡುದು. ಈ ದಾದವ್ ಪೂಪಿಯ. ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ರು? ಏನು ಸೋಲಾರ್ ಪೂರ ಎಲ್ಲ. ಈಗ ನಾವು ಸಂಜೆ ಈಚೆ ಬಂದಿದ್ದೇವೆ ಫ್ರೆಂಡ್ಸ್, ಸ್ವಲ್ಪ ಮಳೆ ಎಲ್ಲ ಬಿಟ್ಟಿದೆ, ಹಾಗೆ ಈಚೆ ಬಂದಿದ್ದೇವೆ. ನೋಡಿ ಲಿಶು ಇದ್ದಾಳೆ, ಓಡಿಕೊಂಡೋರುದು ಆಚೆ ಈಚೆ ಓಡ್ತಾ ಇದ್ದಾಳೆ. ತುಂಬ ಖುಷಿ ಆಗ್ತದೆ ಅವಳಿಗೆ ಈಚೆ ಬರೋದಂದರೆ. ಇವತ್ತೆಂತಂದರೆ ಫ್ರೆಂಡ್ಸ್, ನಾನು ಅಂಬಡೆ ಸಿಗ್ತದಲ್ವಾ, ಅದಕ್ಕೆ ಎಂತ ಹೇಳ್ತಾರೆ ಗೊತ್ತಿಲ್ಲ ಕನ್ನಡದಲ್ಲಿ, ನಾವು ತುಳುವಲ್ಲಿ ಅಂಬಡೆ ಅಂತ ಹೇಳೋದು. ತುಂಬ ಹುಳಿ ಇರ್ತದೆ ಅದು. ನಾನು ಹಾಗಾಗಿ ಅದರಿಂದ ಒಂದು ಮೆಣಸಿನಕಾಯಿಯನ್ನು ಮಾಡಿದೆ ಫ್ರೆಂಡ್ಸ್. ಅದನ್ನು ಯಾವ ರೀತಿಯಾಗಿ ಮಾಡಿದೆ ಅಂತ ನಿಮ್ಮ ಜೊತೆ ತೋರಿಸ್ತೇನೆ ನಾನು. ತುಂಬ ಸುಲಭ ಉಂಟು. ನಾವು ಪೈನಾಪಲ್ ಅದೆಲ್ಲ ಮೆಣಸಿನಕಾಯಿ ಮಾಡಿದ್ದೇವಲ್ಲ, ಅದೇ ರೀತಿ ಇದು ನಾನು ಈ ಅಂಬಡೆಯಿಂದ ಮೆಣಸಿನಕಾಯಿ ಮಾಡಿದ್ದು. ಹಾಗೆ ಅದನ್ನು ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ತೋರಿಸ್ತೇನೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೂ ಇದೆ ಮೊದಲಿನ ಬಾರಿ ನನ್ನ ವಿಡಿಯೋ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆ ಶೇರ್ ಮಾಡಿ. ಬನ್ನಿ ಈಗ ನಾವು ಸ್ಟಾರ್ಟ್ ಮಾಡುವ ಅಂಬಡೆ ಮಾಡಲಿಕ್ಕೆ. ನೋಡಿ ಈಗ ನಾನಿಲ್ಲಿ ಒಂದು ಇಷ್ಟು ಅಂಬಡೆ ತಗೊಂಡಿದ್ದೇನೆ ನೋಡಿ, ಒಂದು 8-9 ಅಂಬಡೆ ತಗೊಂಡಿದ್ದೆ. ಮೊದಲಿಗೆ ನಾವು ಇದನ್ನು ಚಂದ ತೊಳೆದು ಮತ್ತು ಇದನ್ನು ಚಂದ ಜಜ್ಜಿಕೊಳ್ಬೇಕು ಮೊದಲಿಂದಾಗಿ. ಅದು ಈಗ ಇಟ್ಟುಕೊಂಡು ಜಜ್ಜಿಕೊಂಡ್ರೆ ಆಯಿತು ಕಲ್ಲಲ್ಲಿ. ನೋಡಿ ಈ ರೀತಿಯಾಗಿ ಜಜ್ಜಿಕೊಳ್ತಾ ಇದ್ದೇನೆ. ಅಂದರೆ ಅದರೊಳಗೆ ಒಂದು ಇದು ಇರ್ತದೆ ಅಲ್ವ, ಕೆರಟೆ ಅಂತ, ಅದು ಚಂದ ಜಜ್ಜಿಬೇಕು ನೋಡಿ ಈ ರೀತಿಯಾಗಿ. ಈಗ ನಾನು ಜಜ್ಜಿಕೊಳ್ತಾ ಇದ್ದೇನೆ ಎಲ್ಲ ಅಂಬಟೆಯನ್ನು ಜಜ್ಜಿಕೊಳ್ತಾ ಇದ್ದೇನೆ. ಅದನ್ನು ಚಂದ ಸಿಪ್ಪೆ ತೆಗೆದು ಸಹ ಮಾಡಿಕೊಳ್ತಾ ಇದ್ದಾರೆ. ಸಿಪ್ಪೆ ಸ್ವಲ್ಪ ತೆಳುವಲ್ಲ, ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡಿಕೊಂಡದ್ದು. ತುಂಬ ರುಚಿಯಾಗಿರ್ತದೆ ನೋಡಿ. ಈಗ ನಾನೆಲ್ಲ ಜಜ್ಜಿಕೊಂಡೆ ಇದನ್ನು. ಈಗ ನಾವು ಇದನ್ನು ಬೇಯಲಿಕ್ಕೆ ಇಟ್ಕೊಳ್ಳುವ. ಬೇಯಲಿಕ್ಕೆ ನಾನಿಲ್ಲಿ ಸ್ವಲ್ಪ ನೀರು ಹಾಕಿಕೊಳ್ತಾ ಇದ್ದೇನೆ. ಬೇಯಲಿಕ್ಕೆ ಬೇಕಾಗುವಷ್ಟು ನೀರು ಹಾಕಿಕೊಂಡು ಅದನ್ನು ಬೇಯಲಿಕ್ಕೆ ಇಡಬೇಕು. ಬೇಗ ಬೇಯ್ತದೆ, ತುಂಬ ಹೊತ್ತೇನು ತಗೊಳ್ಳುವುದಿಲ್ವಾ. ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳುವ. ನಾವು ಇದಕ್ಕೆ ಕಾಯಿ ಮೆಣಸು ಸಹ ಹಾಕಿಕೊಳ್ಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೊಂದು ತುಂಡು ಬೆಲ್ಲ ಹಾಕಿಕೊಳ್ತಾ ಇದ್ದೇನೆ ನೋಡಿ. ಒಂದು ದೊಡ್ಡ ತುಂಡಷ್ಟು ಬೆಲ್ಲ ಹಾಕಿಕೊಂಡಿದ್ದೇನೆ. ಬೆಲ್ಲವನ್ನೇನು ತುಂಡು ಮಾಡಿಕೊಳ್ಬೇಕು ಅಂತ ಏನಿಲ್ಲ, ಹಾಗೆ ಹಾಕಿಕೊಂಡಿದ್ದೇನೆ. ಮತ್ತು ಅದು ನೀರು ಆಗ್ತದಲ್ವ, ಹಾಗಾಗಿ ಈಗ ಒಮ್ಮೆ ತಿರುಗಿಸಿ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಡುವ. ನಾನು ತಿರುಗಿಸಿಕೊಳ್ತಾ ಇದ್ದೇನೆ. ಈಗ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಅಷ್ಟರಲ್ಲಿ ನಾವು ಇದಕ್ಕೆ ಮಸಾಲೆ ರೆಡಿ ಮಾಡಿಕೊಳ್ಳುವ. ಮಸಾಲೆಗೆ ನಾನಿಲ್ಲಿ ಒಂದು ತವವನ್ನು ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ. ಈಗ ತವ ಚಂದ ಬಿಸಿಯಾಗಿದೆ. ಮೊದಲಿಂದಾಗಿ ನಾವು ಇದಕ್ಕೆ ಎಳ್ಳು ತಗೊಂಡಿದ್ದೇನೆ. ನಾನು ಬಿಳಿ ಎಳ್ಳು ತಗೊಂಡದ್ದು, ಕಪ್ಪು ಎಳ್ಳಿದ್ರೆ ಒಳ್ಳೆಯದು. ನಾನು ಬಿಳಿ ಎಳ್ಳಿತ್ತು, ಹಾಗಾಗಿ ಅದನ್ನೇ ತಗೊಂಡೆ. ನಾನಿಲ್ಲಿ 2 ಚಮಚದಷ್ಟು ಬಿಳಿ ಎಳ್ಳು ತಗೊಂಡಿದ್ದೇನೆ. ಈಗ ಅದನ್ನು ಚಂದ ಬಿಸಿ ಮಾಡಿಕೊಳ್ಳುವ. ಚಂದ ಸಿಡಿತದೆ ಅದು ಎಳ್ಳು, ಅಷ್ಟರೊಳಗೆ ಇದನ್ನು ಚಂದ ಬಿಸಿ ಮಾಡಿಕೊಳ್ಬೇಕು. ಈಗ ಈ ರೀತಿಯಾಗಿ ಬಿಸಿ ಮಾಡಿಕೊಳ್ತಾ ಇದ್ದೇನೆ. ಅದು ಸಿಡಿಲಿಕ್ಕೆ ಶುರುವಾಗುವವರೆಗೆ ನಾವು ಬಿಸಿ ಮಾಡಿಕೊಳ್ಬೇಕು. ಮತ್ತೆ ತೆಗೆದ್ರೆ ಆಯಿತು. ಚಂದ ಸಿಡಿತದೆ ಅದು ಎಳ್ಳು. ಕಲರ್ ಸಹ ಚೇಂಜ್ ಆಗ್ತದೆ, ಕೆಂಪಾಗ್ತದೆ. ಕಪ್ಪು ಎಳ್ಳಿದ್ರೆ ಒಳ್ಳೆ ರುಚಿ ಆಗ್ತದೆ ಅಂತ ಹೇಳ್ತಾರೆ. ನನ್ನಲ್ಲಿ ಕಪ್ಪು ಎಳ್ಳು ಇರಲಿಲ್ಲ, ಹಾಗಾಗಿ ಬಿಳಿ ಎಳ್ಳಲ್ಲಿ ಮಾಡಿದ್ದು ನೋಡಿ. ಈ ರೀತಿಯಾಗಿ ಈಗ ಆಗ್ತಾ ಉಂಟು ನೋಡಿ, ಕಲರ್ ಸಹ ಚೇಂಜ್ ಆಗ್ತಾ ಉಂಟು. ಈಗ ಇದಾಯಿತು. ಇನ್ನು ನಾವು ಇದನ್ನೊಂದು ತಟ್ಟೆಗೆ ತೆಗೆದುಕೊಳ್ಳುವ. ನೋಡಿ ಈ ರೀತಿಯಾಗಿ ಆಯಿತು. ಈಗ ತೆಗೆದುಕೊಂಡು ಮತ್ತು ನಾವು ಅದೇ ತವಕ್ಕೆ ಈಗ ಉದ್ದಿನ ಬೇಳೆ ತಗೊಂಡಿದ್ದೇನೆ. ನಾನು 1.5 ಚಮಚದಷ್ಟು ಉದ್ದಿನ ಬೇಳೆ ತಗೊಂಡಿದ್ದೆ. ಈಗ ಅದನ್ನು ಸಹ ಚಂದ ಕೆಂಪಾಗುವವರೆಗೆ ಬಿಸಿ ಮಾಡಿಕೊಳ್ಳುವ ಮೊದಲಿಂದಾಗಿ. ನೋಡಿ ಈ ರೀತಿಯಾಗಿ ಈಗ ಬಿಸಿ ಮಾಡಿಕೊಳ್ತಾ ಇದ್ದೇನೆ. ಈಗ ಇದು ಸಹ ಚಂದ ಕೆಂಪಾಗಿ ಬಿಸಿ ಆಯಿತು. ಈಗ ಇದನ್ನು ಸಹ ಒಂದು ತಟ್ಟೆಗೆ ತೆಗೆದುಕೊಳ್ಳುವ. ಮತ್ತು ಈಗ ನಾನು ಮೆಣಸು ತಗೊಳ್ತಾ ಇದ್ದೇನೆ. ನಾನೊಂದು 5-6 ಬ್ಯಾಡ್ಗೆ ಮೆಣಸು ಮತ್ತು ಒಂದು 4-5 ಗುಂಟೂರು ಮೆಣಸು ತಗೊಂಡಿದ್ದೇನೆ. ಈಗ ಅದನ್ನು ಚಂದ ಸ್ವಲ್ಪ ಎಣ್ಣೆ ಹಾಕಿಕೊಂಡು ಬಿಸಿ ಮಾಡಿಕೊಳ್ಬೇಕು. ನೋಡಿ ಈ ರೀತಿಯಾಗಿ ಈಗ ನಾನು ಬಿಸಿ ಮಾಡಿಕೊಳ್ತಾ ಇದ್ದೇನೆ. ನಾವೀಗ ಸ್ವಲ್ಪ ಮಾಡ್ತಿದ್ದೇವಲ್ಲ, ಹಾಗಾಗಿ ಸ್ವಲ್ಪ ಖಾರವೇ ಹಾಕಿದ್ದು, ಹೆಚ್ಚು ಖಾರ ಹಾಕಲಿಲ್ಲ ನಾನು. ಇಲ್ಲಿ ಈಗ ಸ್ವಲ್ಪ ಎಣ್ಣೆ ಹಾಕಿ ಚಂದ ಬಿಸಿ ಮಾಡಿಕೊಳ್ಬೇಕು. ಚಂದ ಮೆಣಸೆಲ್ಲ ಚಂದ ಹುರಿಯುವವರೆಗೆ ಚಂದ ಬಿಸಿ ಮಾಡಿಕೊಂಡ್ರೆ ಆಯಿತು. ಈಗ ಮೆಣಸೆಲ್ಲ ಚಂದ ಬಿಸಿಯಾಗಿದೆ. ಈಗ ನಾವಿದನ್ನು ಸಹ ತೆಗೆದುಕೊಳ್ಳುವ ಒಂದು ತಟ್ಟೆಗೆ. ಮತ್ತು ಈಗ ನಾನು ಅದೇ ತವಕ್ಕೆ ಮತ್ತು ತೆಂಗಿನ ತುರಿ ಹಾಕ್ತಾ ಇದ್ದೇನೆ ನೋಡಿ. ನಾನೊಂದು 1/4 ಭಾಗದಷ್ಟು ತೆಂಗಿನ ತುರಿ ತಗೊಂಡದ್ದು, ಚಿಕ್ಕ ತೆಂಗಿನ ತುರಿ ಅಷ್ಟೇ ತಗೊಂಡದ್ದು. ಹೆಚ್ಚು ತೆಂಗಿನ ತುರಿ ಹಾಕ್ಕೊಳ್ತಾ ಇಲ್ಲ ಇಲ್ಲಿ. ಈಗ ನಾನು ಇದನ್ನು ಚಂದ ಕೆಂಪಾಗೋವರೆಗೆ ಚಂದ ಬಿಸಿ ಮಾಡಿಕೊಳ್ಬೇಕು. ಲೋ ಫ್ಲೇಮಲ್ಲಿ ಇಡಬೇಕು ನಾವು ಗ್ಯಾಸನ್ನು,
ಯಾಕಂದರೆ ಒಮ್ಮೆಲೆ ಫಾಸ್ಟ್ ಇಟ್ಟರೆ ಅದು ಒಮ್ಮೆಲೆ ಕರಚಿ ಹೋಗ್ತದೆ. ಅದಕ್ಕಾಗಿ ನೋಡಿ ಈಗ ಲೋ ಫ್ಲೇಮಲ್ಲಿ ಇಟ್ಟು ಚೆಂದ ಬಿಸಿ ಮಾಡಿಕೊಳ್ಳುವ ಇದನ್ನು. ಅದೊಂದು ಪರಿಮಳ ಬರ್ತದೆ ನಮಗೆ, ಅಲ್ಲಿವರೆಗೆ ಬಿಸಿ ಮಾಡಬೇಕು, ಅದು ತುಂಬ ರುಚಿಯಾಗ್ತದೆ. ಈಗೆಲ್ಲ ಇದೆಲ್ಲ ಆಯಿತು, ಇದನ್ನು ಸಹ ಗ್ಯಾಸ್ ಆಫ್ ಮಾಡಿ ಇಡುವ. ಮಸಾಲೆ ಎಲ್ಲ ಚೆಂದ ತಣ್ಣಗಾದ್ಮೇಲೆ ಈಗ ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು. ಮೊದಲಿಂದಾಗಿ ನಾನಿಲ್ಲಿ ಮೆಣಸು ಹಾಕಿಕೊಳ್ತಾ ಇದ್ದೇನೆ ಮಿಕ್ಸಿಗೆ. ಮತ್ತು ನಾವು ಉದ್ದಿನಬೇಳೆ ಬಿಸಿ ಮಾಡಿದ್ದೇವಲ್ಲ ಅದನ್ನು ಸಹ ಹಾಕಿಕೊಳ್ಳುವ. ಮತ್ತು ಈಗ ತೆಂಗಿನ ತುರಿಯನ್ನು ಸಹ ಹಾಕಿಕೊಳ್ತಾ ಇದ್ದೇನೆ. ಬಿಸಿ ಎಲ್ಲ ಚೆಂದ ಆರಿದೆ. ಈಗ ತಣ್ಣಗಾದ್ಮೇಲೆ ನಾವು ಗ್ರೈಂಡ್ ಮಾಡಿಕೊಳ್ತಾ ಇರೋದು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ತರಿಯಾಗಿ ಫಸ್ಟಿಗೆ ಗ್ರೈಂಡ್ ಮಾಡಿಕೊಳ್ಬೇಕು. ಒಂದು 80% ಅಷ್ಟು ಗ್ರೈಂಡ್ ಮಾಡಿಕೊಂಡು ಮತ್ತೆ ನೋಡಿ ಇಷ್ಟು ಗ್ರೈಂಡ್ ಆಯ್ತಲ್ವ. ಈಗ ನಾವು ಇದಕ್ಕೆ ಎಳ್ಳನ್ನು ಹಾಕಿ ಫುಲ್ ಗ್ರೈಂಡ್ ಮಾಡಿಕೊಳ್ಳುವ. ಅಷ್ಟರಲ್ಲಿ ನಮ್ದು ಇಲ್ಲಿ ಅಂಬಡೆ ಸಹ ಚೆಂದ ಬೆಂದಿದೆ ನೋಡಿ. ಅಂಬಡೆ ಚೆಂದ ಬೆಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟಲ್ವ. ಅಂಬಡೆ ಹಣ್ಣಾದ್ರೆ ತಿನ್ನಲಿಕ್ಕೆ ತುಂಬ ರುಚಿ ಆಗ್ತದೆ. ನಾವು ಶಾಲೆಗೆ ಹೋಗುವಾಗ ತುಂಬ ತಿಂತಿದ್ದೆವು. ಈಗ ಎಲ್ಲಿ ಸಹ ಸಿಗುವುದೇ ಇಲ್ಲ ಅಂಬಡೆ. ಈಗ ನಾವು ಮಸಾಲೆ ಸಹ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆವಲ್ಲ, ಇದನ್ನು ಸಹ ಇದಕ್ಕೆ ಹಾಕಿಕೊಳ್ಳುವ. ಅಂದರೆ ಇದು ಸ್ವಲ್ಪ ನೀರಾದರೆ ಎಂತ ಆಗೋದಿಲ್ಲ, ಯಾಕಂದರೆ ಇದು ಮತ್ತೆ ಮಂದಾಗ್ತದೆ. ಯಾಕಂದರೆ ಇದಕ್ಕೆ ನಾವು ಉದ್ದಿನ ಬೇಳೆ ಹಾಕಿದ್ದೇವಲ್ಲ, ಅದು ಸ್ವಲ್ಪ ಗಟ್ಟಿ ಆಗ್ತದೆ. ಹಾಗಾಗಿ ಈ ಹದಕ್ಕೆ ಮಾಡಿಕೊಂಡ್ರೆ ಆಯಿತು. ಮತ್ತು ಇದಕ್ಕೆ ಉಪ್ಪೆಲ್ಲ ಕರೆಕ್ಟ್ ಉಂಟಾ ಅಂತ ನೋಡಿ ಮುಚ್ಚಲ ಮುಚ್ಚಿ ಮಸಾಲೆಯನ್ನು ಕುದಿಲಿಕ್ಕೆ ಇಡಬೇಕು ನಾವು. ನೋಡಿ ಈ ಹದಕ್ಕೆ ನಾನೀಗ ಮಾಡಿಕೊಂಡೆ ನೋಡಿ, ಈ ಹದಕ್ಕೆ ಆಯ್ತು. ಈಗ ಇದು ಸ್ವಲ್ಪ ನೀರಾಗಿತ್ತು ಮತ್ತು ದಪ್ಪ ಆಯಿತು, ಯಾಕಂದರೆ ಉದ್ದಿನ ಬೇಳೆ ದಪ್ಪ ಬರ್ತದೆ ಅಲ್ವಾ. ಹಾಗೆ ಈಗೆಲ್ಲ ಉಪ್ಪೆಲ್ಲ ನೋಡಿ ಈಗ ಮುಚ್ಚಲ ಮುಚ್ಚಿ ಕುದಿಲಿಕ್ಕೆ ಇಡುವ. ನಾನು ಮುಚ್ಚಲ ಮುಚ್ಚಿ ಕುದಿಲಿಕ್ಕೆ ಇಡ್ತಾ ಇದ್ದೇನೆ. ಈಗ ಒಂದು 5 ನಿಮಿಷ ಆಯಿತು. ಈಗ ಮುಚ್ಚಲ ತೆಗೆದಾಗ ನೋಡಿ ಚೆಂದ ಕುದೀತಾ ಉಂಟು. ಚೆಂದ ಈಗ ರೆಡಿ ಆಯಿತು ನಮ್ಮದು ಅಂಬಡೆಯ ಮೆಣಸಿನಕಾಯಿ. ತುಂಬ ರುಚಿಯಾಗ್ತದೆ. ಅದರ ಒಳಗೆ ಕೆರಟೆ ಉಂಟಲ್ಲ, ಅದನ್ನು ತಿನ್ನಲಿಕ್ಕೆ ತುಂಬ ಖುಷಿ ಆಗ್ತದೆ. ಈಗ ನಾವೊಂದು ಒಗ್ಗರಣೆ ಮಾಡಿಕೊಳ್ಳುವ. ಒಗ್ಗರಣೆಗೆ ನಾನಿಲ್ಲಿ ಎಣ್ಣೆ ಹಾಕಿಕೊಳ್ತಾ ಇದ್ದೇನೆ. ಮೊದಲಿಂದಾಗಿ ನನಗೆ ಸನ್ಫ್ಲವರ್ ಆಯಿಲ್ ತಗೊಂಡದ್ದು. ಯಾವ ಎಣ್ಣೆ ಸಹ ಬಳಸ್ಬೋದು, ತೆಂಗಿನ ಎಣ್ಣೆ ಯಾವುದು ಸಹ ಬಳಸ್ಬೋದು. ಈಗ ಎಣ್ಣೆ ಬಿಸಿ ಆದಾಗ ಮೊದಲು ಸಾಸಿವೆಯನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಸಾಸಿವೆ ಹಾಕ್ಕೊಳ್ತಾ ಇದ್ದೇನೆ. ಸಾಸಿವೆ ಚೆಂದ ಚಿಟಪಟ ಅಂತ ಹೊಡೆಯುವಾಗ ಇದಕ್ಕೆ ಮೆಣಸು ಹಾಕಿಕೊಳ್ಳುವ. ನಾನಿಲ್ಲಿ ಒಂದು 2 ಮೆಣಸು ತಗೊಂಡಿದ್ದೆ, ಅದನ್ನು ಹಾಕಿಕೊಂಡೆ. ಈಗೆಲ್ಲ ಮೆಣಸು ಹಾಕಿದ ಮೇಲೆ ಮತ್ತೆ ಇದಕ್ಕೆ ನಾವು ಕರಿಬೇವಿನ ಸೊಪ್ಪು ಹಾಕಿಕೊಳ್ಳುವ. ಕರಿಬೇವಿನ ಸೊಪ್ಪು ಹಾಕಿ ಎಲ್ಲ ಚೆಂದ ಒಗ್ಗರಣೆ ಕಾದ ಮೇಲೆ ನೋಡಿ, ಈಗ ಒಗ್ಗರಣೆ ಕಾಯ್ತಾ ಉಂಟು. ಚೆಂದ ಕಾದ ಮೇಲೆ ಇದನ್ನು ಹಾಕಿಕೊಂಡ್ರೆ ಆಯಿತು. ಇದು ಯಾವಾಗಲೂ ಮಾಮೂಲಿ ಒಗ್ಗರಣೆ ಮಾಡ್ತೇವಲ್ಲ ಅದೇ ರೀತಿ ಒಗ್ಗರಣೆ ಮಾಡಿದ್ದೆ, ಅಂತ ಬೇರೆ ಎಂತ ಮಾಡಲಿಲ್ಲ. ಈಗ ನಮ್ಮದು ಪದಾರ್ಥಕ್ಕೆ ಈಗ ಒಗ್ಗರಣೆಯನ್ನು ಹಾಕಿಕೊಳ್ಳುವ. ನೋಡಿ ಇಲ್ಲಿ ಚೆಂದ ಕುದ್ದು ರೆಡಿಯಾಗಿದೆ ಪದಾರ್ಥ. ಇದಕ್ಕೆ ಈಗ ಒಗ್ಗರಣೆಯನ್ನು ಹಾಕಿಕೊಂಡ್ರೆ ಆಯಿತು. ಅಷ್ಟರಲ್ಲಿ ಮೆಣಸಿನಕಾಯಿ ರೆಡಿ ಆಗ್ತದೆ. ನೀವು ಸಹ ಅಂಬಡೆ ಇದ್ದರೆ ಈ ರೀತಿ ಒಮ್ಮೆ ಮೆಣಸಿನಕಾಯಿ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗಾಯಿತು ಅಂತ ತಿಳಿಸಿ ನನಗೆ. ನೋಡಿ ಈ ರೀತಿಯಾಗಿ ಈಗ ನಮ್ಮದು ಮೆಣಸಿನಕಾಯಿ ಚೆಂದ ರೆಡಿ ಆಯಿತು. ಹಾಗೂ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್. ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.